ನೋಡಿ, ಇಸ್ರೇಲ್ನವರದ್ದು ಬಾಂಬು ನಮ್ಮ ದರ್ಶನ್ ಅವರ ರೂಮಿಗೆ ಬಿದ್ದಿದೆ. ಹೇಗೆ ಆಗಿದೆ ನೋಡಿ. ಒಬ್ಬ ರೂಮ್ ಎಲ್ಲ ಚಲ್ಲಾಪಿ ಏನಿಲ್ಲ ಎಲ್ಲ ನೇತಾಡ. ನೇರವಾಗಿ ಇರನ್ಗೆ ಹಾಕುವ ಬದಲು ಇಲ್ಲಿ ಬಸವನಗುಡಿಗೆ ತಂದಾಕಿದ್ದಾರೆ ನೋಡಿ. ಇವರದ್ದೇ ರೂಮಿಗೆ ಇಸ್ರೇಲ್ ಬಾಂಬ್ ಬಿದ್ದದ್ದು. ನಿನ್ನಿಂದ ಹೊಸತ್ತು ಒಳೆ ಹಾಕಿದ್ದೆ ತಾತ್ಕಾಲಿಕವಾಗಿ. ಹಾಗೆ ಅದನ್ನು ಇವತ್ತು ಓಪನಿಂಗ್ ಮಾಡುವ ಅಂತೇಳಿ ನಮ್ಮ ಅಮ್ಮ ಈಗ ನಮ್ಮ ಹೊಳೆಯನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಬೆಂಕಿ ಮಾಡಿ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಡಿ ತಲಪಾಡಿ ವ್ಲಾಗ್. ಭಾರಿ ಜೋರು ಬಿಸಿಲು, 1 ಗಂಟೆಯಿಂದ 3 ಗಂಟೆ ತನಕ ಭಾರಿ ಜೋರು ಬಿಸಿಲಂತೆ ಪ್ರತಿದಿನ ಸಹ. ಹಾಗೆ ಬಿಸಿಲಿಗೆ ಬಂದು ಮುಖ ಎಲ್ಲ ಒಂಥರ ಇದಾಗಿದೆ. ವೀಕ್ಷಕರೇ, ನಮ್ಮ ಊರಿನ ಜಾತ್ರೆ ಪ್ರಾರಂಭ ನಾಳೆಯಿಂದ. ಹಾಗೆ ಇವತ್ತು ದೇವಸ್ಥಾನದಲ್ಲೆಲ್ಲ ಕೆಲಸ ಎಲ್ಲ ಮಾಡಿ ಈಗ ನಾನು ಮಂಗಳೂರಿಗೆ ಬಂದು ಬಿಟ್ಟಿದ್ದೇನೆ. ಹಾಗೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿ ಬಿಡುವ. ನೋಡ ನಮ್ಮ ವ್ಲಾಗಿನಲ್ಲಿ ಏನೆಲ್ಲ ಉಂಟು ಅಂತ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಈಗ ದೇವಸ್ಥಾನದ ಹತ್ತಿರ ಹೋಗ್ತಿದ್ದೇನೆ. ಯಾಕಂದರೆ ಇವತ್ತು ನಮಗೆ ದೇವಸ್ಥಾನದಲ್ಲಿ ತೊಳಿಲಿಕ್ಕುಂಟು ಅಂತ ಹೇಳಿದ್ದಾರೆ. ಹಾಗೆ ಈಗ ದೇವಸ್ಥಾನದ ಮುಂದಿನ ಭಾಗ ನೋಡಿ ತಯಾರಿ ಎಲ್ಲ ಆಗ್ತಾ ಉಂಟು. ಆಚೆ ಬದಿಯಲ್ಲಿ ರಥ, ಈಚೆ ಬದಿಯಲ್ಲಿ ಚಂದ್ರಮಂಡಲ ಮಣ್ಣಿನ ಹೊರಗೆ ಹಾಕಿದ್ದಾರೆ. ಈಗ ನಾವು ದೇವಸ್ಥಾನದ ಒಳಗೆ ಹೋಗಿ ನಮ್ಮ ಕೆಲಸ ಇನ್ನು ಪ್ರಾರಂಭ ಮಾಡುವ. ಫಸ್ಟಿಗೊಂದು ದೇವರಿಗೊಂದು ನಮಸ್ಕಾರ ಮಾಡಿ ಆದ ನಂತರ ನಮ್ಮ ಕೆಲಸ ಶುರು. ಇದು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ದೇವಿಪುರ. ಭಟ್ರನವರೆಲ್ಲ ಬಂದು ರೆಡಿಯಾಗಿದ್ದಾರೆ ಜಾತ್ರೆಗೆಲ್ಲ. ನೋಡಿ, ಇವಾಗ ಇಲ್ಲಿ ಬರುವಾಗ ಕಾಲ ಮೊದಲೇ ಆಗ್ತಾ ಉಂಟು. ಇವತ್ತು ಸಂಜೆ ತನಕ ಉಂಟು ಇಷ್ಟವಾಗಿ ನಾನಾಗಿ ಬರುವಾಗ ಆಗ್ತಾ ಉಂಟು. ಸ್ವಲ್ಪ ಏನಂತೇಳಿ ನೋಡ್ಕೊಂಡು ಹೋಗುವಂತೇಳಿ ಸ್ವಲ್ಪ ನೋಡಿ ಕೆಲಸದ ಕಡೆ ನೋಡಿ. ಲಾಸ್ಟ್ ಬಿಲ್ಡಿಂಗ್ ಪಾಯಿಂಟಲ್ಲಿ ಕೆಲಸ ಪ್ರಾರಂಭ. ನಾನು ಬರೋದು ಸ್ವಲ್ಪ ಲೇಟ್ ಆಯಿತು. ಮೊದಲೇ ಹೋಗಿದ್ದು ನಾನು ಸ್ವಲ್ಪ ಮಹಾನ್ ಶಾಲೆಗೆಲ್ಲ ಬಿಟ್ಟು ಆದ ನಂತರ ನಾನು ಇಲ್ಲಿಗೆ ಬಂದು ಬರುವಾಗಕ್ಕೆ ಸ್ವಲ್ಪ ಲೇಟಾಗಿದೆ. ನೋಡಿ ಯಾರೆಲ್ಲ ಬಂದಿರ್ಬೋದು ಅಂತೇಳಿ ನೋಡುವ. ನಾವು ಒಟ್ಟಿಗೆ 6 ಜನ ಇದ್ದೇವೆ. ಇಲ್ಲಿ ಯಾರು ಬರಲಿಲ್ಲ. ಈಗ ಬಂದ ನಮ್ಮ ತಂದೆ ಮಾತ್ರ ತೊಳಿತಿದ್ದಾರೆ. ಮತ್ತು ಈಗ ನೆಕ್ಸ್ಟ್ ನಾನು ಬಂದೆ. ಇನ್ನು ಬಾಕಿಯವರೆಲ್ಲ ಬರಬೇಕಷ್ಟೆ. ನೋಡಿ, ನಮ್ಮ ಕೆಲಸ ಈಗಾಗಲೇ ಸಾಗ್ತಾ ಉಂಟು. ಎಲ್ಲರೂ ಸೇರಿ ಯೋಗ ಮಾಡ್ತಿದ್ದೀವಿ. ಪ್ರಭಾವಳಿ ಅದು ಇದು ಪೀಠ ದೇವರದ್ದು ಅದು ಇದೆಲ್ಲ ಕ್ಲೀನಿಂಗ್ ಆಗ್ತಾ ಉಂಟು. ನಮ್ಮ ಕ್ಲೀನಿಂಗ್ ಆಗಿ ಮೊದಲೇ ನೋಡಲಿಕ್ಕೆ ಸ್ವಲ್ಪ ಆದ ನಂತರ ನೋಡಿ ಇಲ್ಲಿ ಕಾಣ್ತಾ ಉಂಟು ರಥಕ್ಕೆ ಎಲ್ಲ ಪತಾಕೆ ಎಲ್ಲ ಕಟ್ಟುತ್ತಿದ್ದಾರೆ ನಮ್ಮ ಊರಿನವರಾದವರೆಲ್ಲ. ನೋಡಿ ಇಲ್ಲಿ ಓಮರ್ ಅವರು ಮತ್ತು ಇವರು ಏನೋ ಮಾತಾಡ್ತಿದ್ದಾರೆ ಜಾತ್ರೆ ವಿಷಯ. ಚಂದ್ರಮಂಡಲ ಕೂಡ ತಯಾರಿ ಆಗ್ತಾ ಉಂಟು. ಸಂತೆಗಳೆಲ್ಲ ತುಂಬ ಬಂದಿದೆ. ಆದರೆ ನೋಡುವ ಅಲ್ಲಿ ಸಂತೆ ನೋಡ್ಕೊಂಡು ಬರುವ. ನೋಡಿ ಲೈನಿಗೆ ಇಲ್ಲೆಲ್ಲ ಸಂತೆ ಇರ್ತದೆ. ಇವಾಗ ಒಂದು 2 3 4 ಎಣ್ಣೆ ಬಂದಿದೆ. ಒಂದು ಓಪನ್ ಇದೆ, ಮತ್ತೆಲ್ಲ ಬಂದುಂಟು. ನೋಡಿ ನೆಕ್ಸ್ಟ್ ನಾವು ಇಲ್ಲಿ ಮುಂದೆ ನಮ್ಮ ಇಲ್ಲಿ ಕೆರೆ ಉಂಟು. ಕೆರೆ ಎದುರಲ್ಲಿ ಒಂದು ಕಟ್ಟೆ ಉಂಟು. ಅಲ್ಲಿ ಕೆರೆ ಪೂಜೆ ನಡೀತದೆ. ಅದು ನಾಡಿದ್ದು 3ನೇ ಜಾತ್ರೆ ಅವತ್ತು ನಡೆಯುವುದು ಕೆರೆ ಪೂಜೆ. ಇಲ್ಲಿ ನಾಗನ ಕಟ್ಟೆ ನೋಡ್ಬೋದು.
ಫಸ್ಟಿಗೆ ಹೋಗಿ ಒಂದು ಕೆರೆಯನ್ನು ಕೂಡ ನೋಡಿಕೊಂಡು ಬರುವ, ನಿಮಗೆ ತೋರಿಸುವ. ಮತ್ತು ಇದರ ಹೆಚ್ಚಿನ ವಿಡಿಯೋವನ್ನು ನಾಡಿದ್ದು ನಮ್ಮ ಕೆರೆ ದೀಪದ ಹೊತ್ತು ನಾವು ತೋರಿಸ್ತೇವೆ. ಅದರ ಮರುದಿವಸ ರಾತ್ರಿ ನೋಡಿ ಕೆರೆಯಲ್ಲಿ ನೀರುಂಟು, ಕ್ಲೀನಿಂಗ್ ಎಲ್ಲ ಇನ್ನು ಆಗಬೇಕಷ್ಟೇ. ನೋಡಿ ಇದುವೇ ಮಂಟಪ. ಇಲ್ಲಿದ್ದು ಈ ಮಂಟಪದಲ್ಲಿ ದೇವರು ಕೂತ್ಕೊಳ್ಳಿಕ್ಕುಂಟು ನಾಡಿದ್ದು. ಇದು ನಾಗನ ಕಟ್ಟೆ. ನೋಡು ಇನ್ನು ನಾವು ಹೊರಡುವ, ಮನೆಗೆ ಹೋಗಿ ಅಲ್ಲಿಂದ ಮಂಗಳೂರಿಗೆ ಹೋಗ್ಲಿಕ್ಕುಂಟು. ಬೆಳಕಿನ ಹತ್ರ ಬಂದು ಇನ್ನು ಹೊರಡುವ ಮಂಗಳೂರು. ಮನೆಗೆ ಹೋಗಿ ಊಟ ಎಲ್ಲ ಮಾಡಿ ಮತ್ತೆ ಮಂಗಳೂರಿಗೆ ಹೋಗಬೇಕು. ಭಯಂಕರ ಜೋರು ಬಿಸಿಲು, ಭಾರಿ ಜೋರು ಬಿಸಿಲು ಅಂದರೆ ಭಯಂಕರ. ಇವಾಗ ಇನ್ನಷ್ಟೇ ವೆಹಿಕಲ್ ಯಾವುದೂ ಇಲ್ಲ, ಬರ್ತಾಯಿದೆ. ನಾಡಿದೆಲ್ಲ ವೆಹಿಕಲಲ್ಲಿ ಹೋಗ್ಲಿಕ್ಕೇ ಆಗೋದಿಲ್ಲ, ಆ ಥರ ಗಾಡಿಗಳೆಲ್ಲ ಬರ್ತಾಯಿದೆ. ಇದು ನಮ್ಮ ಊರಿನ ರಸ್ತೆ, ಒಂದು ಸುಂದರವಾದಂಥ ರಸ್ತೆ. ಇಲ್ಲಿ ನೋಡಿ ದ್ವಾರ ದಾಟಿ ಆಯಿತು. ಈಗಾಗಲೇ ನಾನು ನಮ್ಮ ಮನೆಯ ಹತ್ತಿರ ಬಂದು ತಲುಪಿದೆ. ಇದು ನಮ್ಮ ಮನೆಯ ಹತ್ತಿರ ಹೋಗುವಂಥ ಒಳಗಿನ ರಸ್ತೆ. ಎಲ್ಲ ಇಲ್ಲಿ ನಾವು ಮಾತ್ರ ಒಳಗೆ ಮಣ್ಣಿನ ರಸ್ತೆ. ಮಳೆಗಾಲದಲ್ಲಿ ಹೋಗಲಿಕ್ಕೆ ಭಾರಿ ಕಷ್ಟ ಉಂಟು, ಎಲ್ಲ ಫುಲ್ಲು ನೀರಿರ್ತದೆ. ಹಾಗೆ ಈಗ ನಾನು ಮನೆಯ ಹತ್ತಿರ ಬಂದು ತಲುಪಿದ್ದೇನೆ. ನೋಡಿ ದೂರದಲ್ಲಿ ಕಾಣ್ತಾ ಉಂಟು ನಮ್ಮ ಮನೆ, ಹಂಚಿದ್ದು ಮಾತ್ರ ನಮ್ಮ ಮನೆ. ಎಲ್ಲ ಅಲ್ಲಲ್ಲಿ ಕೆಲಸ ಎಲ್ಲ ಅಲ್ಲಿ ಬಾಕಿ ಆಗಿದೆ. ಓ, ನಮ್ಮ ಬೇಬಿ ಅಕ್ಕನವರು ಬಂದು ಕೂತ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ. ಹೌದಾ, ನಾನಲ್ಲಿ ಆಟದಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿದ್ದೆ. ಅಂದು ಅವನು ಕುಲ್ದು ನೀತಿ ತೆಗೆದಾಂಡಿ ಮನೆಯಲ್ಲೇ ನಮ್ಮ ದೇವಸ್ಥಾನದಲ್ಲೆಲ್ಲ ಕಾರ್ಯಕ್ರಮ ಅಲ್ಲ, ನಮ್ಮದು ಇದೆಲ್ಲಿತ್ತು, ದೇವರದ್ದು ಕ್ಲೀನಿಂಗ್ ಎಲ್ಲ ಇತ್ತು, ತೊಳಿಲಿಕ್ಕೆಲ್ಲ. ಅದನ್ನೆಲ್ಲ ತೊಳೆದು ಇನ್ನು ಸ್ವಲ್ಪ ನಾಳೆ ತೊಳಿಲಿಕ್ಕೆ ಉಂಟು, ಆಗಿಲ್ಲ. ತೊಳೆದಾದ ನಂತರ ನಾನು ನಮ್ಮ ಬಸವನ ಗುಡಿಗೆ ಬಂದೆ. ಬಸವನ ಗುಡಿಗೆ ಬಂದು ನೋಡೋದೆಂತ, ಇಲ್ಲಿ ನೋಡಿ ಏನಾಗಿದೆ ಅಂತೇಳಿ. ಮರವೇ ಬಿದ್ದು ಅಂಗಡಿ ಮೇಲೆ ಬಿದ್ದಿದೆ ನೋಡಿ, ದೊಡ್ಡದು ಮರ ನಮ್ಮ ಸುದರ್ಶನ್ ಅವರ ಅಂಗಡಿಯ ಮೇಲೆ ಬಿದ್ದಿದೆ ನೋಡಿ. ಇಲ್ಲಿ ಅಂಗಡಿ ಕಾಣ್ತಾ ಉಂಟು, ಇದರ ಒಳಗಡೆ ಇವರಿದ್ದಾರೆ ಕಾಣಬೇಕು. ಫುಲ್ ನೋಡಿ, ಅಂಗಡಿ ಮೇಲೆ ಎಲ್ಲ ಮರ ಬಿದ್ದು ಎಲ್ಲ ಇದಾಗಿದೆ. ಅಶ್ವತ್ಥದ ಮರ ನೋಡಿ, ಇಲ್ಲ ಏನು ಪುಣ್ಯಕ್ಕೆ ಗೋಡೆ ಎಲ್ಲ ಬಿರುಕು ಬಿಟ್ಟು ಇಲ್ಲೆಲ್ಲ ಕಟ್ಟಾಗಿದೆ, ಮರ ಬಿದ್ದ ಪೆಟ್ಟಿಗೆ. ಬರ್ಬೇಕಷ್ಟೇ ಇನ್ನು. ನೋಡಿ, ಇಸ್ರೇಲ್ನವರದ್ದು ಬಾಂಬು ನಮ್ಮ ದರ್ಶನ್ ಅವರ ರೂಮಿಗೆ ಬಿದ್ದಿದೆ. ಹೇಗೆ ಆಗಿದೆ ನೋಡಿ, ರೂಮ್ ಎಲ್ಲ ಚಲ್ಲಾಪಿಲ್ಲಿ ಆಗಿದೆ. ಹಂಚು ಗೋಡೆ ಎಲ್ಲ ಕ್ರ್ಯಾಕ್ ಆಗಿದೆ, ಎಲ್ಲ ಫುಲ್ಲು ಕ್ರ್ಯಾಕ್ ಆಗಿದೆ. ಇಸ್ರೇಲಿದ್ದು ಬಾಂಬ್ ಎಲ್ಲ ರೀಪು ಅದು ಇದು ಎಲ್ಲ ಕಂಪ್ಲೀಟ್ ಡ್ಯಾಮೇಜ್, ಏನಿಲ್ಲ. ಎಲ್ಲ ನೇತಾರ. ನೇರವಾಗಿ ಇರನ್ಗೆ ಹಾಕುವ ಬದಲು ಇಲ್ಲಿ ಬಸವನಗುಡಿಗೆ ತಂದು ಹಾಕಿದ್ದಾರೆ ನೋಡಿ. ಇವರದ್ದೇ ರೂಮಿಗೆ ಇಸ್ರೇಲಿ ಬಾಂಬ್ ಬಿದ್ದದ್ದು. ಅದು ಉಂಟಲ್ಲ ಬಾಂಬು, ಇರಾನಿಗೆ ಹಾಕ್ಲಿದಿತ್ತು, ಇಲ್ಲಿ ತಂದು ಹೋಗಿ ಬಿಟ್ಟಿದ್ದಾರೆ ಇಸ್ರೇಲ್ ಅವ್ರಿಗೆ. ಪಾಪ ಎಂತ ಮಾಡಿ ಸಾಯ್ತೇಳಿ ನೋಡಿ. ಕೆಲಸ ಮಾಡ್ಲಿಕ್ಕೆ ಆಗದಾಗೆ ಆಗಿದೆ, ಎಲ್ಲ ಅಸ್ತವ್ಯಸ್ತವಾಗಿದೆ. ಏನೋ ಆದರೆ ದೇವರ ಫೋಟೋಕ್ಕೆ ಮತ್ತು ಸ್ಕೇಲಿಗೆ, ತೂಕ ಮಾಡುವ ಮಾಪನಕ್ಕೆ ಹಾಗೂ ಇನ್ವರ್ಟರ್ಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗ್ಲಿಲ್ಲ. ಮತ್ತು ಗಡಿಯಾರಕ್ಕೆ ಸಹ ಮತ್ತೆ ಎಲ್ಲ ಚಲ್ಲಾಪಿಲ್ಲಿ ಆಗಿದೆ ನೋಡಿ. ಚಿನ್ನದ ಕೆಲಸ ಮಾಡುವ ಯಾವುದೇ ವಸ್ತುಗೆ ಯಾವುದೇ ರೀತಿಯ ಹಾನಿ ಆಗ್ಲಿಲ್ಲ ನೋಡಿ. ಬಾಂಬಿದ್ದು ತುದಿಯೋ ಇಲ್ಲೇ ಉಂಟು, ಎಲ್ಲ ಇದಾಗಿದೆ.
ಅವಸ್ಥೆ ಮಾರ, ನೀನ್ ಇಲ್ಲದರ್ಲಿ ಆಗಿದ್ದು, ಇಲ್ಲದ್ರೆ ಎಲ್ಲ ಇಲ್ಲ ಅದು ಬಿದ್ದದ್ದು 10:55ಕ್ಕೆ ಬಿದ್ದಿದೆ. ನಾನು 10:50ಕ್ಕೆ ಹೊರಗಡೆ ಹೋಗಿದ್ದೆ ಜ್ಯೂಸ್ ಕುಡಿಯುವ ಅಂತೇಳಿ ಹಾ ಅಪ್ಪು ಶೇಟ್ ಹತ್ರ. ಅಲ್ಲಿ ಕುಡಿದು ಸ್ವಲ್ಪ ಹಾಗೆ ಒಂದು ಏನಾದ್ರು ತಿಂದು ಬರುವಂತ ಆಚೆ ಹೋಗಿದ್ದೆ ಪಿಯೂಸ್ ಹತ್ರ, ಹೇಗೆ ಆಮ್ಲೆಟ್ ಹೇಗೆ ರೈಸ್ ಏನಾದ್ರು ತಿಂದು ಬರುವ ಅಂತೇಳಿ. ಹಾ ಇಲ್ಲಿ 10:05ಕ್ಕೆ ನಮ್ಮ ಶ್ರೀನಾಥ್ ಶೇಟ್ ಅವ್ರದ್ದು ಫೋನ್ ಬಂದಿದೆ, ಹಾ ಇನ್ನ ರೂಮ್ ಅಲ್ಲಿ ಹೀಗೆ ಒಂದು ಬಿದ್ದಿದೆ, ಮರ ಬಿದ್ದಿದೆ ಅಂತ ಹೇಳಿ. ನಾನು ಲೇದಿ ತಗೊಂಡೆ, ಮರ ಅಲ್ಲ ಅದು ಆಚೆ ಬಿದ್ದಿರಬಹುದು ಅಂತೇಳಿ. ಹಾ ಆದರೆ ಅಂಗಡಿ ಓಪನ್ ಮಾಡಿದ ನಂತರ ಇಲ್ಲಿ ಕತ್ಲೆ ಇತ್ತು, ಹೊರ ಬಂದ ಕೂಡಲೇ ಹಾ ಅದು ಬಲ್ಪಿಗೆ ಮತ್ತೆ ಸ್ವಲ್ಪ ಡ್ಯಾಮೇಜ್. ಇಲ್ಲಿ ಒಳಗೆ ಬಂದು ನೋಡ್ತೇನೆ, ಟಾರ್ಚ್ ಹಾಕಿ ಕಂಪ್ಲೀಟ್ ಡ್ಯಾಮೇಜ್, ಅಲ್ಲ ಕಂಪ್ಲೀಟ್ ಡ್ಯಾಮೇಜ್. ನಾನು ಮನಸ್ಸಲ್ಲಿ ನಗಾಡಿಕೊಂಡದ್ದು, ವಾ ಬಡ್ಡಿ ಮಕ್ಕಳು ಇಸ್ರೇಲ್ನವರು ಇರಾನಿಗೆ ಹಾಕಬಹುದು, ಇಲ್ಲಿ ಬಸವನಗುಡಿಗೆ ತಂದು ಹಾಕಿದ್ರಲ್ಲ ಅಂತ ಹೇಳಿ ಮಂಗಳೂರಿಗೆ. ಅದೊಂದು ಗಮ್ಮತ್ತಾಯ್ತು. ನೋಡುವ, ದೇವರಿದ್ದಾನೆ. ಆಯ್ತು. ಈಗ ಜಾತ್ರೆ ಪ್ರಯುಕ್ತ ಇಲ್ಲಿ ಅಡಿಗೆ ಮಾಡೋದು ಅಂತೇಳಿ ನಿನ್ನೆಂದು ಹೊಸತ್ತು ಒಳ್ಳೆ ಹಾಕಿದ್ದೆ ತಾತ್ಕಾಲಿಕವಾಗಿ. ಹಾಗೆ ಅದನ್ನು ಇವತ್ತು ಓಪನಿಂಗ್ ಮಾಡುವ ಅಂತೇಳಿ ಶುಕ್ರವಾರ. ಹಾಗೆ ಎಲ್ಲ ರೆಡಿ ಆಯಿತು. ನೋಡಿ, ನೀವು ಮೊದಲಿನ ಕಾಲದಲ್ಲಿ ನೋಡಿದಂಥ ಚಿಮಿಣಿ ಅಂತ ಹೇಳ್ತಾರಲ್ಲ, ಇದು ಇವತ್ತೊಂದು ತಯಾರಿ ಮಾಡಿತ್ತು ಈ ಒಳಗೆ ಬೆಂಕಿ ಮಾಡಲಿಕ್ಕೋಸ್ಕರ. ನಮ್ಮ ಅಮ್ಮ ಈಗ ನಮ್ಮ ಹೊಳೆಯನ್ನು ಉದ್ಘಾಟನೆ ಮಾಡ್ತಿದ್ದಾರೆ, ಬೆಂಕಿ ಮಾಡಿ. ಮಹಾನಿಗೆ ಚಿಮಿನಿ ಅಂತ ಅವಳ ಹೇಳಿರ್ಕಂತ. ಆಮೇಲೆ ಎಲ್ಲಿದೆ ಬೆಂಕಿ ಉರಿತಾ ಉಂಟು. ನಮ್ಮ ಹೊಳೆ ಓಪನಿಂಗ್ ಆಯ್ತು. ಮೊದಲಿನ ಕಾಲದಲ್ಲೆಲ್ಲ ಈ ತರ ಮಾಡಿ ಅಡಿಗೆ ಮಾಡ್ತಿದ್ರು. ಆದರೆ ನಮ್ಮ ಮನೇಲಿ ಮಾಡ್ತೇವೆ, ಅಂದರೆ ನಮ್ಮದು ಒಳಗೆ ಮಾತ್ರ ಅಸ್ತ್ರ ಹೊಳೆಯಲ್ಲಿ ಮಾಡೋದು. ಇದು ಹೊರಗಡೆ ಮಾಡೋದಾದ್ರೆ ಇಂಥ ಹೊಳೆಯಲ್ಲಿ ಹಾಕಿ ಮಾಡಿದ್ರೆ ಒಳ್ಳೇದು. ಹೊಗೆ ಈಚೆನೆ ಮೇಲೆ ಬರ್ತುಂಟು. ಇದು ಒಂದು ನಮ್ಮ ಲಾಗಿಗೋಸ್ಕರ ಇದನ್ನು ವಿಡಿಯೋ ಮಾಡಿದ್ದು. ಹಳ್ಳಿ ಕಡೆ ಇಲ್ಲೆಲ್ಲ ಇದೇ ತರ ಮಾಡಿ ಬೆಂಕಿ ಮಾಡಿ ಅನ್ನ ಪದಾರ್ಥ ಎಲ್ಲ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮದು ಇದೇ ಲಾಗ್ ಈಗ ಎಂಡ್ ಮಾಡ್ತಿದ್ದೇನೆ. ಬಣ್ಣಗ ಉಣುಪವರೆ ಈಗ ಆಯ್ತು, ಬೆಂಕಿ ಬಿಸಿ ಆಯ್ತು. ಗಾಳಿಗೆ ಮಾತ್ರ ಹೆದರಿಕೆ ಇಲ್ಲಿ.